ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಇತ್ತೀಚಿನ ಕೆಲವು ದಿನಗಳಿಂದ ಅಕ್ರಮ ಸಕ್ರಮದ ವಿಚಾರವೇ ಎಲ್ಲೆಡೆ ಚರ್ಚೆಯ ವಸ್ತುವಾಗಿ ಹರಿದಾಡುತ್ತಿದೆ. ಯಾವಾಗ ಪುತ್ತೂರು ತಹಶೀಲ್ದಾರ್ ಭ್ರಷ್ಟಾಚಾರ ಆರೋಪದಡಿ ಸಿಕ್ಕಿ ಹಾಕಿಕೊಂಡರು, ಆ ಬಳಿಕ ಈ ವಿಚಾರ ಮುನ್ನೆಲೆಗೆ ಬಂದಿದೆ. ಇದೇ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನಡೆದ ವಾಕ್ಸಮರ ಇದೀಗ ಆಣೆ ಪ್ರಮಾಣ ಮಾಡುವ ಹಂತದವರೆಗೂ ತಲುಪಿದೆ. ಆಗಸ್ಟ್ 28ರಂದು ಲೋಕಾಯುಕ್ತ ಪೊಲೀಸರು ತಹಶೀಲ್ದಾರ್ ಕಚೇರಿಗೆ ದಾಳಿ ಮಾಡಿ ಅಲ್ಲಿನ ಭೂಮಿ ಶಾಖೆಯ ಸಿಬ್ಬಂದಿ ಅಕ್ರಮ ಸಕ್ರಮ ಮಂಜೂರಾತಿಗೆ ನಿರಪೇಕ್ಷಣ ಪತ್ರಕ್ಕಾಗಿ ಲಂಚ ಪಡೆಯುತ್ತಿದ್ದ ಸಿಬ್ಬಂದಿಯೋರ್ವರನ್ನ ವಶಕ್ಕೆ ಪಡೆದಿದ್ರು. ವಿಚಾರಣೆಯ ವೇಳೆ ಆರೋಪಿ ಸಿಬ್ಬಂದಿ ಸುನಿಲ್ ಹಣದಲ್ಲಿ ತಹಶೀಲ್ದಾರ್ ಪಾಲು ಕೂಡ ಇದೆ ಎನ್ನುವ ವಿಚಾರವನ್ನ ತಿಳಿಸಿದ್ದ. ಇದೇ ವಿಚಾರವಾಗಿ ಅಂದು ಲೋಕಾಯುಕ್ತ ಪೊಲೀಸರು ತಹಶೀಲ್ದಾರ್ಗೆ ಕರೆ ಮಾಡಿದ್ರು. ಕಚೇರಿಗೆ ಬಾರದೆ ಬಳಿಕ ಅಧಿಕೃತ ರಜೆಯನ್ನ ಪಡೆಯದೆ ಪರಾರಿಯಾಗಿದ್ರು. ಈ ಘಟನೆಗೆ ಸಂಬಂಧಿಸಿದಂತೆ ಬಿಜೆಪಿ ಮುಖಂಡ ಮಾಜಿ ಶಾಸಕ ಸಂಜೀವ ಮಠಂದೂರು ಶಾಸಕ ಅಶೋಕ್ ರೈ ವಿರುದ್ಧ ಭ್ರಷ್ಟಾಚಾರಕ್ಕೆ ಬೆಂಬಲ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕ ಅಶೋಕ್ ಕುಮಾರ್ ರೈ ಅವರು, ಮಾಜಿ ಶಾಸಕ ಸಂಜೀವ ಮಠಂದೂರು 47 ಜನರಿಂದ ಅಕ್ರಮ ಸಕ್ರಮ ಮಂಜೂರಾತಿಗೆ ತಲಾ 2 ಲಕ್ಷದಂತೆ ಲಂಚ ಪಡೆದಿದ್ರು. ಓರ್ವ ಮಹಿಳೆ ತನ್ನ ದನವನ್ನ ಮಾರಾಟ ಮಾಡಿ ಹಣ ನೀಡಿದ್ದರು ಎಂದು ಆರೋಪಿಸಲಾಗಿದೆ. ಈ ವಿಚಾರವಾಗಿ ಮಹಲಿಂಗೇಶ್ವರ ದೇವರ ಮುಂದೆ ಪ್ರಮಾಣಕ್ಕೆ ಬರಲಿ ಎಂದು ಸವಾಲು ಹಾಕಿದ್ರು. ಈ ಸವಾಲನ್ನ ಸ್ವೀಕರಿಸುವ ಬಿಜೆಪಿ ಇದೀಗ ಶಾಸಕರಿಗೆ ಎಲ್ಲ 47 ಜನರನ್ನ ಎಲ್ಲಿ ಬೇಕಾದರೂ ಕರೆತನ್ನಿ, ನಾವು ಮಾಜಿ ಶಾಸಕ ಮತ್ತು ಅಂದಿನ ಎಲ್ಲ ಅಕ್ರಮ ಸಕ್ರಮ ಸಮಿತಿ ಸದಸ್ಯರನ್ನ ಕರೆತರುವುದಾಗಿ ಪ್ರತಿ ಸವಾಲು ಹಾಕಿದ್ದಾರೆ. ಅದರೊಟ್ಟಿಗೆ ಒಂದು ದನ ಮಾರಿದಂತ ತಾಯಿ ಸರಿಸುಮಾರು 2 ಲಕ್ಷ ರೂಪಾಯಿ ತಂದೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳೋದು, ಇದನ್ನು ಯಾವ ಆರೋಪ? ಆ ತಾಯಿಯನ್ನು ಕರ್ಕೊಂಡು ಬರಲಿ ಇವರು. ನಾವು ನಮ್ಮ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಇದ್ದಂಥ ಸಮಿತಿಯ ಸದಸ್ಯರು ಮತ್ತು ಮಾಜಿ ಶಾಸಕರನ್ನು ನಾವು ಕರ್ಕೊಂಡು ಬರ್ತೇವೆ. ಯಾವ ಜಾಗಕ್ಕೆ ಅವರು ಹೇಳ್ತಾರೆ ಆ ಜಾಗಕ್ಕೆ ನಾವು ಕರ್ಕೊಂಡು ಬರ್ತೇವೆ. ಎದುರಲ್ಲಿ ಇದ್ದುಕೊಂಡು ಅದರ ತೀರ್ಮಾನವನ್ನು ನಾವು ಮಾಡೋಣ. ತಾಕತ್ತಿದ್ರೆ ಅದನ್ನು ಇವರು ಮಾಡಲಿ. ನಾನು ಹೇಳುವಂಥದ್ದು, ಇವತ್ತು ಪುತ್ತೂರಲ್ಲಿ ನೋಡ್ತಾ ಇದ್ದೀರಿ, ಕಳೆದ 1 ವಾರದಿಂದ ಜನ ಅಳೆದಾಡ್ತಾ ಇರುವಂಥದ್ದು, ತಹಸೀಲ್ದಾರ್ ಇಲ್ಲ, ಏನಿದನ್ನು ಯಾರು ಗಮನಿಸುವವರೇ ಇಲ್ವಾ ಅಂತ. ನಾವೊಂದು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಜನಮಾನಸದ ಬಗ್ಗೆ, ಜನರ ಸಾಮಾನ್ಯ ಸಮಸ್ಯೆಯ ಬಗ್ಗೆ ಮಾತಾಡುವಂಥದ್ದು ತಪ್ಪು ಅನ್ನುವ ರೀತಿಯಲ್ಲಿ ಇವರ ನಮ್ಮನ್ನು ಅದುಮುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಿನ ಶಾಸಕರು. ಅದಕ್ಕೆಲ್ಲ ಬಗ್ಗುವಂಥವರು ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರಲ್ಲ. ನಾವು ಅನೇಕ ಸವಾಲುಗಳನ್ನು ಎದುರಿಸಿ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಪುತ್ತೂರಲ್ಲಿ ಬೆಳೆದಿರುವಂಥದ್ದು ಇಡೀ ಜನಮಾನಸಿಗೆ ನಂಬಿಕೆ ಉಂಟು. ಆ ನಂಬಿಕೆಗೆ ಅನುಗುಣವಾಗಿ ಜನರ ಪರವಾಗಿ ಯಾವುದು ಹೋರಾಟವನ್ನು ಮಾಡಬೇಕು ಅದನ್ನು ಯಾವತ್ತೂ ನಾವು ಮಾಡ್ತೇವೆ, ಇನ್ನೂ ಮಾಡ್ತೇವೆ. ತಾಕತ್ತಿದ್ರೆ ಇವರು ಏನು ಹೇಳಿದ್ದಾರೆ ನೋಡಿ, 47 ಜನ ಅಂತೇಳಿ, ಅವರನ್ನು ಇವರು ಕರ್ಕೊಂಡು ಬರಲಿ. ಅದೇ ಮತ್ತೆ ನಾನು ಉಲ್ಲೇಖ ಮಾಡೋದು, ಆ ತಾಯಿ ಏನೋ ದನ ಮಾರಿ ದುಡ್ಡು ಕೊಟ್ಟಿದ್ದಾನೆ ಸುಮ್ಮನೆ ಆರೋಪವನ್ನು ಮಾಡ್ತಾ ಇದ್ರು. ಏನಿದು ಜನ ನಂಬುವಂಥದ್ದು? ಇದು ಕರ್ಕೊಂಡು ಬರಲಿದೆ. ಬಿಜೆಪಿ ಪ್ರತಿ ಸವಾಲ್ಗೆ ಶಾಸಕ ಅಶೋಕ್ ಕುಮಾರ್ ರೈ ಅವರು ಕೂಲಾಗಿ ಪ್ರತಿಕ್ರಿಯಿಸಿದ್ದಾರೆ. 47 ಜನ ಬೇಡ, ಮೊದಲಿಗೆ 2 ಕರೆತರುತ್ತೇನೆ. ಅವರನ್ನ ತಹಶೀಲ್ದಾರ್ ಕಚೇರಿಯಲ್ಲಿ ವಿಚಾರಣೆ ಮಾಡುವ. 87 ಫೈಲ್ಗಳು ಈಗಲೂ ನನ್ನ ಬಳಿ ಇದೆ. 1 ಫೈಲ್ಗೆ 6 ಲಕ್ಷ ನೀಡಿದ ಅರ್ಜಿದಾರನು ನನ್ನ ಬಳಿ ಇದ್ದಾನೆ. ನಾನು ಈ ಬಾರಿ ಬಿಜೆಪಿಯವರನ್ನ ಕ್ಷಮಿಸುತ್ತೇನೆ. ನನಗೆ ಚಾಲೆಂಜ್ ಹಾಕಿದ್ರೆ ಮತ್ತೆ ಸುಮ್ಮನಿರುವುದಿಲ್ಲ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಕರ್ಕೊಂಡು ಈಗ ಇಲ್ಲಿ 87 ಫೈಲುಗಳು ಇಲ್ಲಿ ಇವರು ಮಾಡಿದ್ದು ಇನ್ನೂ ಮಾಡೋದಿದೆ. ಅವರನ್ನೊಮ್ಮೆ ಕರ್ಕೊಂಡು ಬಂದು ಇವರು ಬರಲಿ ತಾಲೂಕು ಆಫೀಸಿಗೆ, ನಾನು ಬರ್ತೀನಿ. ಅವರು ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಇವರು ಎದುರುಗಡೆ ಹೇಳ್ತೇನೆ. ಅವರು ತಗೊಂಡ ನಂತರ ಮತ್ತೆ ಇವರು ಅದನ್ನು ವಾದ ಮಾಡೋದು ಇರಲಿ, ಏನೋ ಅಗತ್ಯ ಇಲ್ಲ. ಇವರು ತಗೊಂಡವರಿಗೆ ಗೊತ್ತಿರ್ತದೆ ಎಷ್ಟೆಷ್ಟು ತಗೊಂಡಿದ್ದಾರೆ ಅಂತ. ನಾನು ಇನ್ನೂ ಮಾಧ್ಯಮದವರ ಮುಂದೆ ಅವರ ಹೆಸರು ಹೇಳಿ ಇವರ ವಿಚಾರಗಳನ್ನು ಹೇಳೋದು ಇಲ್ಲ. ಅವು ಗೌರವ ಕೊಡುವಂಥ ಪ್ರಶ್ನೆಯನ್ನು ಮಾಡ್ತೇನೆ. ಇನ್ನೂ ಹೆಚ್ಚು ಕೇಳಿದರೆ ಇವರು ಬಂದು ಒಬ್ಬರು 47 ಅಲ್ಲ, ಇನ್ನೂ ಒಂದು ಜಾಸ್ತಿ ಜನ ಇದ್ದಾರೆ. 87 ಫೈಲ್ನವರಲ್ಲಿ ಇದ್ದಾರೆ. 6 ಲಕ್ಷ ಕೊಟ್ಟವರು ಇದ್ದಾರೆ. 6 ಲಕ್ಷ ಕೊಟ್ಟವರು ಇದ್ದಾರೆ. ಇವತ್ತು ನಾನು ಒಂದೊಂದೇ ಹೆಸರು ಹೇಳಬೇಕಿದ್ರೆ ಇನ್ನೊಂದು ಸಲ ಕೆಣಕಿದ್ರೆ ಹೇಳ್ತೇನೆ. ಇವತ್ತು ಒಂದು ಎಕ್ಸ್ಕ್ಯೂಸ್ ಕೊಡ್ತೇನೆ. 87 ಫೈಲ್ಗಳು ಅಲ್ಲಿ ಬಿದ್ದಿದ್ದಾವೆ. ಒಂದೊಂದು ಫೈಲ್ಗೆ 7-8 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ನಾನೇ 1,70,000 ರೂಪಾಯಿ ಕೊಟ್ಟವರು ಇದ್ದಾರೆ. ಅದನ್ನು ಈಗ ಹೇಳುವುದಿಲ್ಲ. ಚಾಲೆಂಜ್ ಮಾಡಿದರೆ ಮುಂದಿನ ದಿವಸಗಳಲ್ಲಿ ಅವರ ಎದುರು ತಂದು ನಿಲ್ಲಿಸ್ತೇನೆ. ಅವರು ಕೂಡ ಹೇಳಿದ್ದಾರೆ ನಿಮ್ಮ ಜನ್ಮ ಜಾಲಾಡ್ತೇವೆ ಅಂತ ಹೇಳಿ. ಅವರು ಕೂಡ ಹೇಳಿದ್ದಾರೆ ಅವ್ರು ಜಾಲಾಡಲಿ. ಅವರು ಜಾಲಾಡುವಾಗ ನಾವು ಜಾಲಾಡ್ತೇವೆ. ಅವರು ಜಾಲಾಡಲಿಕ್ಕೆ ಶುರು ಮಾಡಲಿ, ನಾವು ಅವರಿಂದ ಜಾಲಾಡಲಿಕ್ಕೆ ಶುರು ಮಾಡ್ತೀವಿ. ಫಸ್ಟ್ ನಾವು ಅವರ ಜನ್ಮ ಜಾಲಾಡಲಿಕ್ಕೆ ಹೋಗುವುದಿಲ್ಲ. ಅವರು ಶುರು ಮಾಡಿದರೆ ನಾವು ಜಾಲಾಡ್ತೇವೆ.
ಅಕ್ರಮ ಸಕ್ರಮ ಮಂಜೂರಾತಿಗೆ ಅಧಿಕಾರಿಗಳು ಸೇರಿದಂತೆ ಜನಪ್ರತಿನಿಧಿಗಳು ಲಂಚ ಪಡೆಯುತ್ತಾರೆ ಅನ್ನೋದು ಎಲ್ಲರಿಗೂ ತಿಳಿದ ವಿಚಾರವಾಗಿದೆ. ಆದರೆ ಗುಪ್ತವಾಗಿಯೇ ನಡೆಯುತ್ತಿದ್ದ ಈ ವ್ಯವಹಾರ ಇದೀಗ ಬಹಿರಂಗವಾಗಿಯೇ ಚರ್ಚೆಯಾಗುತ್ತಿದ್ದು, ಇದು ಯಾವ ಹಂತಕ್ಕೆ ಬಂದು ತಲುಪುತ್ತದೆ ಅನ್ನುವುದನ್ನು ಕಾದು ನೋಡಬೇಕಿದೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.